ರಾಜ್ಯದ ಕೊಡಗು ಜಿಲ್ಲೆದಕ್ಲಿನ ಕಷ್ಟಗೂ ಸಹಾಯ ಅಪ್ಪುನಂಚ 16 ಕೋಟಿ 31 ಲಕ್ಷ ರೂಪಾಯಿನ ಪರಿಹಾರ ಕೊರಿಯರೆ ರಾಜ್ಯದ ಮುಜರಾಯಿ ಇಲಾಖೆ ನಿಘಂಟು ಮಲ್ತದಂಡ ಈ ಬಗೆಟ್ 81 ದೇವಸ್ಥಾನದಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮುಜರಾಯಿ ಇಲಾಖೆ ಮಂತ್ರಿ ರಾಜಶೇಖರ್ ಪಾಟೀಲ್ ಸೂಚನೆ ಕೊಡ್ತಾರೆ. ಕೊಡಗು ಜಿಲ್ಲೆಡ ದೊರಿನ ಬರ್ಸೊಗು ಬೊಲ್ಲೊಗು ಸಾರಕಟ್ಲೆ ಜನ ಇಲ್ಲು ಸ್ವಂತ ಭೂಮಿ ಕಳೆ ಒಂದೆರ ಕೆಲವಿರ್ನ ಜೀವ ಪೋತುಂಡೋ ಕೊಡವಿರೆಗ್ ರಾಜ್ಯದ ಮಾತಾ ಜನಕುಲು ಎಂಕ್ಲು ನಿಕ್ಲಿನೊಟ್ಟಿಗೆ ಉಲ್ಲಾಂದು ಧೈರ್ಯ ಪಂಡದು ಬೆರಿತಾಂಗ ಕೊಡ್ತೆರ. ರಾಜ್ಯದ ಮುಜರಾಯಿ ಇಲಾಖೆ 16 ಕೋಟಿ 31 ಲಕ್ಷ ರೂಪಾಯಿ ಒದಗಾಯರೆ ನಿರ್ಧಾರದಿ ತೊಂದು 81 ದೇವಸ್ಥಾನಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಡ್ತುಂಡೋ. ಮುಜರಾಯಿ ಇಲಾಖೆ ಮಂತ್ರಿ ರಾಜಶೇಖರ್ ಪಾಟೀಲ್ ಮುಖ್ಯಮಂತ್ರಿಯರ್ನ ಪರಿಹಾರ ನಿಧಿಗೆ ಪಣ ಕಟ್ಟಲೆಂದು ಕೇನೊಂದೆರ. ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ್ದು 1 ಕೋಟಿ ರೂಪಾಯಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು 5 ಲಕ್ಷ ರೂಪಾಯಿ, ಕನಕಪುರ ಕಂಬಳಮ್ಮ ದೇವಸ್ಥಾನದ್ದು 25 ಲಕ್ಷ ರೂಪಾಯಿ, ಮೈಸೂರು ಚಾಮುಂಡೇಶ್ವರಿ ನಂಜನಗೂಡು ಶ್ರೀ ಕಂಠೇಶ್ವರ ದೇವಸ್ಥಾನಲೆಡು 1 ಕೋಟಿ ರೂಪಾಯಿ, ಕೊಪ್ಪಳ ಹುಳಿಗಮ್ಮ ದೇವಸ್ಥಾನದ್ದು 5 ಲಕ್ಷ ರೂಪಾಯಿ ಕೊರಿಯರ ಕೇನೊಂದೆರ. ರಾಜ್ಯದ ಶ್ರೀಮಂತ ಆದಾಯದ ಕುಕ್ಕೆ ಸುಬ್ರಹ್ಮಣ್ಯದ್ದು 3 ಕೋಟಿ, ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು 75 ಲಕ್ಷ ರೂಪಾಯಿ, ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ್ದು 5 ಲಕ್ಷ, ಘಾಟಿ ಸುಬ್ರಹ್ಮಣ್ಯದ್ದು 5 ಲಕ್ಷ ರೂಪಾಯಿ, ಬನಶಂಕರಿ ದೇವಸ್ಥಾನದ್ದು 5 ಲಕ್ಷ ರೂಪಾಯಿ ಒದಗಾಯರೆ ಮಂತ್ರಿಯರು ಕೇನೊಂದೆರ.